ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರಟಿಯಲ್ಲಿರುವ ಸಿಗಡಿ ಕೆರೆಗೆ ದುಷ್ಕರ್ಮಿಗಳು ಭಾನುವಾರ ತಡರಾತ್ರಿ ಕೆಮಿಕಲ್ ಸಿಂಪಡಿಸಿದ ಪರಿಣಾಮ ಸುಮಾರು 9 ಟನ್ಗೂ ಅಧಿಕ ಸಿಗಡಿ ನಾಶವಾದ ಕಳವಳಕಾರಿ ಘಟನೆ ವರದಿಯಾಗಿದೆ. ಬಂಟ್ವಾಡಿ ನಿವಾಸಿ ನರಸಿಂಹ ಮೊಗವೀರ ಎಂಬುವರಿಗೆ ಸಂಬಂಧಪಟ್ಟಂತೆ 2 ಸಿಗಡಿ ಕೆರೆಗೂ ದುಷ್ಕರ್ಮಿಗಳು ಕೆಮಿಕಲ್ ಸಿಂಪಡಿಸಿದ್ದರಿಂದ ಸುಮಾರು 35 ಲಕ್ಷ ರೂಪಾಯಿಯಷ್ಟು ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಉತ್ತರ ಪ್ರದೇಶದ ಇರುವರು ಕಾವಲು ಕಾಯುತ್ತಿದ್ದು ಸಿಗಡಿ ಸಾಕಷ್ಟು ಬೆಳೆದಿದ್ದರಿಂದ ಸಿಗಡಿ ಕೆರೆ ಪಾಲಿಕ ನರಸಿಂಹ ಮೊಗವೀರರು ಕೂಡ ರಾತ್ರಿ ವೇಳೆಯಲ್ಲಿ ಕಾಯಲು ಬರುತ್ತಿದ್ರು. ಭಾನುವಾರ ರಾತ್ರಿಯೂ ಕೂಡ 12:30ಕ್ಕೆ ಕೆರೆ ಸುತ್ತ ತಿರುಗಿ ಮರಳಿ ಶೆಡ್ನಲ್ಲಿ ಮಲಗಿದ್ರು. ಮತ್ತೆ 4:30ರ ಸುಮಾರಿಗೆ ಎದ್ದು ಬ್ಯಾಟರಿ ಹಿಡಿದು ನೋಡುವಾಗ ಸಣ್ಣ ಪ್ಲಾಸ್ಟಿಕ್ ಡಬ್ಬ ಕೆರೆಯಲ್ಲಿ ತೇಲುತ್ತಿತ್ತು. ಇದನ್ನ ಗಮನಿಸಿದ ನರಸಿಂಹ ಅವರು ಕೆಲಸಗಾರರನ್ನ ಎಬ್ಬಿಸಿ ಹತ್ತಿರ ಹೋಗಿ ನೋಡಿದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಅಷ್ಟರಲ್ಲಾಗ್ಲೇ ಸಿಗಡಿಗಳು ಕೆರೆಯಲ್ಲಿ ತೇಲಲು ಆರಂಭಿಸಿತ್ತು. ಕೂಡಲೇ ಸಮೀಪದಲ್ಲಿರುವ ಇನ್ನೊಂದು ಕೆರೆಯಲ್ಲಿ ನೋಡಿದಾಗಲೂ ಅಲ್ಲಿಯೂ ಪ್ಲಾಸ್ಟಿಕ್ ಡಬ್ಬ ತೇಲುತ್ತಿತ್ತು. ಈ ಹಿಂದೆಯೂ ಕೂಡ ಸಣ್ಣ ಡಬ್ಬದಲ್ಲಿ ಕಿಡಿಗೇಡಿಗಳು ಕೆಮಿಕಲ್ ಸಿಂಪಡಿಸಿ ಪರಾರಿಯಾಗಿದ್ರು. ಆಗಲೂ ಸ್ವಲ್ಪ ಪ್ರಮಾಣದಲ್ಲಿ ಸಿಗಡಿಗಳು ನಾಶವಾಗಿದ್ದವು. ಸಿಗಡಿ ಮರಿ ಕೆರೆಗೆ ಬಿಟ್ಟು ಸುಮಾರು 110 ದಿನಗಳಾಗಿತ್ತು. ಇನ್ನೇನು 3-4 ದಿನದಲ್ಲಿ ಹಾರ್ವೆಸ್ಟ್ ಮಾಡಿ ಮಾರುಕಟ್ಟೆಗೆ ಮಾರುವವರಿದ್ದರು ಎನ್ನಲಾಗಿದೆ. ಈ ಕುರಿತು ಮಾಧ್ಯಮದ ಮುಂದೆ ತಮ್ಮ ನೋವನ್ನ ಹಂಚಿಕೊಂಡ ನರಸಿಂಹ ಮೊಗವೀರರು ಸಿಗಡಿಗಳು ಸಾಕಷ್ಟು ಬೆಳೆದಿತ್ತು, ಅದನ್ನ 3-4 ದಿನಗಳಲ್ಲಿ ಹಿಡಿದು ಮಾರುಕಟ್ಟೆಗೆ ಮಾರುತ್ತಿದ್ವು. 100ಕ್ಕೂ ಅಧಿಕ ದಿನಗಳ ಕಾಲ ಸಿಗಡಿ ಪಾಲನೆ ಮಾಡಿದ್ದೆವು. ನನ್ನ ಪತ್ನಿಯ ಚಿನ್ನಾಭರಣಗಳೆಲ್ಲವೂ ಅಡವಿಟ್ಟಿದ್ದೇನೆ. ನನಗ್ಯಾರೂ ಶತ್ರುಗಳಿಲ್ಲ. ಈ ಹಿಂದೆ ನನ್ನ ಜತೆ ಸಿಗಡಿ ಕೃಷಿಯಲ್ಲಿ ಪಾರ್ಟ್ನರ್ ಆಗಿದ್ದವರ ಜೊತೆಯಲ್ಲಿ ಸಣ್ಣ ಮನಸ್ತಾಪ ನಡೆದಿತ್ತು ಅಷ್ಟೇ. ಆ ವೇಳೆಯಲ್ಲಿ ನನಗೂ ಮತ್ತು ಅವರ ನಡುವೆ ಸಣ್ಣ ಜಗಳವೂ ನಡೆದಿತ್ತು. ಅವರೇ ಈ ಕೃತ್ಯವೆಸಗಿರುವ ಶಂಕೆ ವ್ಯಕ್ತವಾಗುತ್ತಿದೆ ಎಂದು ಕಣ್ಣೀರಾದರು. ಸ್ಥಳಕ್ಕೆ ಗಂಗೊಳ್ಳಿ ಪೊಲೀಸರು ಆಗಮಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಲಾಸ್ಟ್ ಸ್ಟೇಜ್ನಲ್ಲಿ ಇರ್ತದೆ, ಆವಾಗ ನಾವು ಒಂದು ಸ್ವಲ್ಪ ಜವಾಬ್ದಾರಿಯಲ್ಲಿ ಇರ್ತೇವೆ. ಅಂದರೆ ಲಾಸ್ಟ್ ಸ್ಟೇಜ್ನಲ್ಲಿ ಏನೂ ಆಗ್ಬೋದು ಅಂತ. ಅದಕ್ಕೆ ನಾನು ಒಂದು 15 ದಿವಸದಿಂದ ಇಲ್ಲೇ ನಾನು ವಾಸ್ತವವಾಗಿ ಇಲ್ಲೇ ಮಲಗ್ತಾ ಇದ್ದೆ. ಸುಮಾರು 12:30 ಗಂಟೆ ರಾತ್ರಿಗೆ ಸಹ ನಾನು ಎದ್ದು ಒಮ್ಮೆ ಎಲ್ಲ ಕಡೆ ಟಾರ್ಚ್ ಹೊಡೆದು ಆಮೇಲೆ ಕೆರೆಗೆ ಸಹ ಹೊಡೆದೆ. ಕೆರೆಗೆ ಹೊಡೆದು ನೋಡುವಾಗ ಚಟ್ಲಿ ಎಲ್ಲ ಕರೆಕ್ಟಾಗಿತ್ತು, ಅದು ಏರೇಟ್ರ್ ಚಾಲು ಇತ್ತು, ಚಟ್ಲಿ ಎಲ್ಲ ಸೈಡ್ನಲ್ಲಿ ಇತ್ತು. ಆಮೇಲೆ ನಾನು ಹೋಗಿ ಮಲಗಿದ ನಂತರ ಬೆಳಿಗ್ಗೆ 4:15ಗೆ ಎಚ್ಚರಿಕೆ ಆಗಿದೆ. 4:15ಗೆ ಎಚ್ಚರಿಕೆ ಆಗಿದೆ. ಸೇಮ್ ನಾನು ಪಾಂಡಿಗೆ ಬ್ಯಾಟ್ರಿ ಹೊಡೆದು ನೋಡುವಾಗ ಒಂದು ಬಕೆಟ್ ಇತ್ತು. ಆ ಬಕೆಟ್ ಇದ್ದದ್ದು ನಂಗೆ ಆಶ್ಚರ್ಯ ಇತ್ತು, ಇದೆಂಥ ಬಕೆಟಪ್ಪ ಇಲ್ಲ ಅಂತ ನಾನು ಆಶ್ಚರ್ಯದಿಂದ ನೋಡಿ ಬದಿಯಲ್ಲಿ ಇದು ಹೊಡೆದವಾಗ ಅಲ್ಲಿ ಚಟ್ಲಿ ಸತ್ತಿದ್ದೆಲ್ಲ ಇತ್ತು. ಆವಾಗ ನನ್ನ ಕೆಲಸದವ್ರನ್ನ ಎಬ್ಬಿಸಿ ನಾನು ಅದನ್ನ ಚಟ್ಲಿ ಆ ಬಕೆಟನ್ನು ಮೇಲೆ ಎತ್ತಿ ಅದು ಎಂಥ ಬಕೆಟ್ ನೋಡು ಅಂತ ನೋಡಿ ಆವಾಗ ಕೆಳಗೆ ಇಳಿಸಿ ನೋಡುವಾಗ ಎಲ್ಲ ಚಟ್ಲಿ ಫ್ಲಾಟಾಗಿ ಹೋಗಿದೆ, ಸತ್ತು ಹೋಗಿದೆ. 2 ಕೆರೆಯಲ್ಲಿ. ಸರ್ ಒಂದು ಎಷ್ಟು ನಷ್ಟ ಆಗಿರ್ಬೋದು? ಇದು ಸಾಧಾರಣ ನಮ್ದೀಗ ಆ್ಯಕ್ಚುಲಿ ನನ್ನ ಖರ್ಚೆ ಸಾಧಾರಣ 30-35 ಲಕ್ಷ ಎಕ್ಸ್ಪೆಂಡಿಚರ್ ಆಗಿದೆ ಆಲ್ರೆಡಿ ಇದು ಖರ್ಚು. ಯಾಕಂದರೆ ಚಟ್ಲಿ ಕೆರೆಯಲ್ಲಿ ಎಲ್ಲರಿಗೂ ಗೊತ್ತಿದೆ, ಈಗ ನಿಮಗೂ ರಿಪೋರ್ಟರಿಗೂ ಗೊತ್ತಿದೆ ಇದರದ್ದು ಹೈ ಇನ್ವೆಸ್ಟ್ಮೆಂಟ್. ಹಾಗೆ ಇದು ನಾನು ಮತ್ತೆ ಸಾಲ ಎಲ್ಲ ಮಾಡಿ ಹಾಕಿದ್ದೆ. ಬೇರೆ ಚಿನ್ನ ಸಹ ಇಟ್ಟಿದ್ದೆ ನಾ ಬ್ಯಾಂಕ್ನಲ್ಲಿ. ಈ ಥರ ಆಗಿದೆ. ಯಾಕಂದರೆ ನನ್ನದು ಒಂದೇ ಕೆರೆ ಇದ್ದಿತ್ತು, ಮತ್ತೊಂದು ಕೆರೆ ಮಾಡೋ ಒಂದು ಪಾರ್ಟ್ನರ್ ತಗೊಂಡೆ. ಅದು ಏನು ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಆಗಿ ನಾನು ಪಾರ್ಟ್ನರ್ಶಿಪ್ ಸುಮಾರೆಲ್ಲ ಅದು ಇಲ್ಲಿ ನಮ್ಮ ಸಂಘಟನೆ ಕೆಲವರಿಗೆಲ್ಲ ಗೊತ್ತುಂಟು. ಯಾಕಂದರೆ ಅಲ್ಲಿ ನ್ಯಾಯ ತೀರ್ಮಾನ ಮಾಡಿ ಅವ ಕಡೆಗೇನೋ ದೇವ್ರ ಸುದ್ದಿ ಹೇಳಿ ಹೋಗಿದ್ದ. ಅದೆಲ್ಲ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತ ಅವ್ನು ಸಿಕ್ಕಿದ್ದ ದೇವ್ರ ಸುದ್ದಿ ಹೇಳಿ ಹೋಗಿದ್ದಾನೆ. ಅದ್ರ ಮೇಲೆ ನನಗೆ ಗೊತ್ತಿಲ್ಲ ಅವ ಇಂಥದ್ದು ಮೋಸ ಮಾಡ್ತಾನಂತ ನಂಗೆ ಗೊತ್ತಿಲ್ಲ. ಯಾರೋ ಮಾಡಿದ್ದಾರೆ, ನಾನು ನೋಡಿಲ್ಲ. ಆದರೆ ನನಗೆ ಮತ್ತೆ ಯಾರೂ ದ್ವೇಷದವರು ಇಲ್ಲ ಇಲ್ಲಿ. ಬೇರೆ ಏನು ಜಗಳ ಇಲ್ಲ. ಇದೇ ದ್ವೇಷದಿಂದ ಮಾಡಿರ್ಬೋದು ಏನು.